ಏಕಾದಶಿಯನ್ನ ಮಾಡೋದ್ರಿಂದ ಪಾಪ ವಿಮೋಚನೆ ಮತ್ತು ವೈಕುಂಠ ಪ್ರಾಪ್ತಿಯಾಗುತ್ತದೆ. ಏಕಾದಶಿ ಮಾಡೋದ್ರಿಂದ ಪುಣ್ಯ ಮತ್ತು ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಇಂದ್ರಿಯಗಳ ಮೇಲೆ ನಿಗ್ರಹ ಇರುತ್ತದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚಿಸುತ್ತದೆ. ಮುಖ್ಯವಾಗಿ ಏಕಾದಶಿ ಮಾಡುವುದರಿಂದ ಮೋಕ್ಷದ ಮಾರ್ಗ ನಿಮಗೆ ಸಿಗುತ್ತದೆ, ಅಂದ್ರೆ ವಿಮೋಚನೆ ಪ್ರಾಪ್ತಿಯಾಗುತ್ತದೆ. ಹೌದು ಸ್ನೇಹಿತರೆ, ಹಿಂದೂ ಧರ್ಮದ ಪೂಜೆ ಮತ್ತು ವ್ರತಗಳಲ್ಲಿ ಏಕಾದಶಿಗೆ ಅತಿ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವ ಈ ಏಕಾದಶಿ ವ್ರತವು ಕೇವಲ ದೈವಿಕ ಅನುಗ್ರಹವಷ್ಟೇ ಸೀಮಿತವಾಗಿಲ್ಲ, ಬದಲಿಗೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಆಳವಾದ ಪರಿಣಾಮವನ್ನ ಬೀರುತ್ತದೆ ಎಂದು ಧರ್ಮ ಗ್ರಂಥಗಳು ಹೇಳುತ್ತವೆ. ವೈಜ್ಞಾನಿಕವಾಗಿ ಉಪವಾಸವು ಹೇಗೆ ದೇಹವನ್ನ ಶುದ್ಧೀಕರಿಸುತ್ತದೆಯೋ ಅದೇ ರೀತಿ ಏಕಾದಶಿ ವ್ರತವು ಆತ್ಮವನ್ನ ಶುದ್ಧೀಕರಿಸಿ ವಿಷ್ಣು ದೇವರ ಕೃಪೆಯನ್ನ ಪಡೆಯಲು ಅತ್ಯಂತ ಸರಳ ಮತ್ತು ಶ್ರೇಷ್ಠ ಮಾರ್ಗವಾಗಿ ಪರಿಗಣಿಸಲ್ಪಟ್ಟಿದೆ. ಈ ವ್ರತವನ್ನ ಏಕೆ ಆಚರಿಸಬೇಕು ಮತ್ತು ಇದರಿಂದ ನಿಮಗೆ ದೊರೆಯುವ ಪ್ರಯೋಜನಗಳು ಏನೆಂಬುದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಪದ್ಮ ಪುರಾಣ ಪ್ರಕಾರ ಏಕಾದಶಿಯ ಪ್ರಾಮಾಣಿಕ ಆಚರಣೆಯು ವ್ಯಕ್ತಿಯ ಹಿಂದಿನ ದುಷ್ಕೃತ್ಯಗಳನ್ನು ಪರಿಹಾರ ಮಾಡುತ್ತದೆ ಮತ್ತು ಪ್ರತಿಕೂಲ ಕರ್ಮ ಪ್ರತಿಕ್ರಿಯೆಯಿಂದ ರಕ್ಷಿಸುತ್ತದೆ. ಏಕಾದಶಿ ಉಪವಾಸವು ಅತ್ಯಂತ ಶುದ್ಧೀಕರಿಸುವ ದಿನವಾಗಿದ್ದು ಈ ದಿನದ ಪೂಜೆಯಿಂದ ವ್ಯಕ್ತಿಗೆ ನೇರವಾಗಿ ವೈಕುಂಠದಲ್ಲಿ ಸ್ಥಾನ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಹರಿಭಕ್ತ ವಿಲಾಸದಂತಹ ಶಾಸ್ತ್ರ ಸಾಹಿತ್ಯವು ಏಕಾದಶಿ ವ್ರತವನ್ನ ಇಂದ್ರಿಯಗಳನ್ನ ಶಿಸ್ತುಬದ್ಧಗೊಳಿಸುವ ವ್ರತವೆಂದು ಪರಿಗಣಿಸುತ್ತದೆ. ಈ ದಿನದ ಉಪವಾಸ ಮತ್ತು ಕೆಲವು ಆಹಾರಗಳಿಂದ ದೂರ ಇರುವುದು ನಮ್ಮಲ್ಲಿ ಆಂತರಿಕ ಉಷ್ಣತೆಯನ್ನ ಸೃಷ್ಟಿಸಿ ಆತ್ಮಶಿಸ್ತಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಹಸಿವನ್ನ ತಡೆದುಕೊಳ್ಳುವ ಈ ಅಭ್ಯಾಸವು ಇಂದ್ರಿಯ ನಿಯಂತ್ರಣ ತರಬೇತಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಪ್ರತಿ ಏಕಾದಶಿಯು ತನ್ನದೇ ಆದ ವಿಭಿನ್ನ ಮಹತ್ವವನ್ನು ಕೂಡ ಹೊಂದಿದೆ. ಪ್ರತಿ ಏಕಾದಶಿ ವ್ರತದ ಆಚರಣೆಯು ಬೇರೆ ಬೇರೆ ಪ್ರಯೋಜನಗಳೊಂದಿಗೆ ಸಂಬಂಧ ಹೊಂದಿದ್ದು ಇದನ್ನ ಶ್ರದ್ಧೆಯಿಂದ ಆಚರಿಸಿದವರಿಗೆ ಅಪಾರ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಧಾರ್ಮಿಕ ಪ್ರಯೋಜನಗಳ ಹೊರತಾಗಿ ಏಕಾದಶಿ ವ್ರತವು ದೈಹಿಕ ಆರೋಗ್ಯಕ್ಕೂ ಉತ್ತಮ. ನಿಯಮಿತ ಉಪವಾಸವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಯನ್ನ ಪರಿಹರಿಸುತ್ತದೆ, ದೇಹವನ್ನ ನಿರ್ಮಿಷಗೊಳಿಸುತ್ತದೆ ಮತ್ತು ಚಯಾಪಚನ ಕ್ರಿಯೆಯನ್ನ ಸುಧಾರಿಸುತ್ತದೆ. ಮಾನಸಿಕವಾಗಿ ಇದು ಏಕಾಗ್ರತೆ ಮತ್ತು ದೃಢತೆಯನ್ನ ಹೆಚ್ಚಿಸುತ್ತದೆ. ವಿಷ್ಣು ಪುರಾಣ, ಸ್ಕಂದ ಪುರಾಣ ಮತ್ತು ಬ್ರಹ್ಮ ಪುರಾಣ ಸೇರಿದಂತೆ ಹಲವಾರು ಪುರಾಣಗಳಲ್ಲಿ ಏಕಾದಶಿ ವ್ರತದ ಸತತ ಆಚರಣೆಯು ವ್ಯಕ್ತಿಯನ್ನ ಜನನ ಮತ್ತು ಮರಣದ ಚಕ್ರದಿಂದ ಅಂದರೆ ಸಂಸಾರದ ಬಂಧನದಿಂದ ಮುಕ್ತಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಗೋವಿಂದನ ಮೇಲೆ ಮನಸ್ಸನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ದೈವಿಕ ಶಕ್ತಿಯನ್ನ ಒದಗಿಸಿ ಮೋಕ್ಷದ ಮಾರ್ಗವನ್ನ ಸುಗಮಗೊಳಿಸುತ್ತದೆ. ಹೀಗಾಗಿ ಭಾರತದಲ್ಲಿ ಏಕಾದಶಿಯನ್ನ ಹಲವಾರು ಜನರು ಕೇವಲ ದೈವಿಕ ದೃಷ್ಟಿಯಿಂದ ಮಾತ್ರವಲ್ಲದೆ ದೈಹಿಕ ದೃಷ್ಟಿಯಿಂದ ಕೂಡ ಇದನ್ನ ಇತ್ತೀಚೆಗೆ ಮಾಡಲು ಪ್ರಾರಂಭಿಸಿದ್ದಾರೆ. ಹಲವಾರು ವೈದ್ಯರು, ಡಾಕ್ಟರ್ಗಳು ಕೂಡ ಮತ್ತು ಸಂಶೋಧಕರು ಕೂಡ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನೀವು ದೀರ್ಘಕಾಲ ರೋಗ ರುಜಿನಗಳಿಂದ ದೂರವಿದ್ದು ಬದುಕಬಹುದು ಎನ್ನುವ ಮಾಹಿತಿಯನ್ನ ಈಗ ಕೊಟ್ಟಿದ್ದಾರೆ. ಇತ್ತೀಚಿನ ಸಂಶೋಧನೆಗಳು ಕೂಡ ಏಕಾದಶಿಯನ್ನ ಪ್ರತಿಯೊಬ್ಬರು ಆಚರಿಸಬೇಕೆನ್ನುವುದನ್ನ ಸಂಬೋಧಿಸುತ್ತಿವೆ. ಹಾಗಾದ್ರೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಇರುವ ಪ್ರಸಿದ್ಧ ಆ ಏಕಾದಶಿಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ವೈಕುಂಠ ಏಕಾದಶಿ ಇದು ಮೋಕ್ಷದ ಬಾಗಿಲು ಮತ್ತು ಭಕ್ತಿಯ ಪರಾಕಾಷ್ಠೆ ಅಂತ ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೆಯುತ್ತಾರೆ. ಭಕ್ತರ ನಂಬಿಕೆಯಂತೆ ಈ ದಿನ ವೈಕುಂಠದ ದ್ವಾರಗಳು ತೆರೆಯುತ್ತವೆ ಮತ್ತು ಈ ದಿನ ವ್ರತ ಆಚರಿಸುವವರಿಗೆ ನೇರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ವರ್ಷದಲ್ಲಿ ನೀವು ಯಾವುದೇ ಏಕಾದಶಿ ಆಚರಿಸದಿದ್ದರೂ ಪರವಾಗಿಲ್ಲ, ಆದ್ರೆ ವೈಕುಂಠ ಏಕಾದಶಿಯನ್ನ ಆಚರಿಸಿದರೆ ನಿಮಗೆ ಪ್ರಾಪ್ತಿಯಾಗುವುದು ಗ್ಯಾರಂಟಿ ಎನ್ನುವ ಮಾತಿದೆ. ನಿಮಗೆ ಮೋಕ್ಷ ಪ್ರಾಪ್ತಿಯಾಗುವುದು ಗ್ಯಾರಂಟಿ ಎನ್ನುವ ಮಾತಿದೆ. ವೈಕುಂಠ ಏಕಾದಶಿಯ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕಥೆ ಇದೆ. ಪದ್ಮ ಪುರಾಣದ ಪ್ರಕಾರ ಕೃತಕ ಯುಗದಲ್ಲಿ ಮುರ ಎಂಬ ರಾಕ್ಷಸ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ವಿಪರೀತ ತೊಂದರೆಯನ್ನ ನೀಡುತ್ತಿದ್ದ. ದೇವತೆಗಳ ಕೋರಿಕೆಯ ಮೇರೆಗೆ ವಿಷ್ಣುವು ಆತನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ದೀರ್ಘಕಾಲದ ಯುದ್ಧದ ನಂತರ ವಿಷ್ಣುವು ಸುಸ್ತಾಗಿ ಬದರಿಕಾಶ್ರಮದ ಒಂದು ಗುಹೆಯಲ್ಲಿ ವಿಶ್ರಮಿಸುತ್ತಿರುತ್ತಾನೆ. ಆಗ ವಿಷ್ಣುವನ್ನು ಕೊಲ್ಲಲು ಮುರನು ಗುಹೆಯೊಳಗೆ ಪ್ರವೇಶಿಸಿದಾಗ ವಿಷ್ಣುವಿನ ಶರೀರದಿಂದ ಒಬ್ಬ ಸ್ತ್ರೀ ಶಕ್ತಿ ಉದ್ಭವಿಸಿ ಮುರನನ್ನ ಸಂಹರಿಸುತ್ತಾಳೆ. ಈ ಶಕ್ತಿಗೆ ಪ್ರಸನ್ನನಾದ ವಿಷ್ಣುವು ನೀನು ಏಕಾದಶಿಯ ದಿನದಂದು ಜನಿಸಿರುವುದರಿಂದ
ಆದುದರಿಂದ ನಿನ್ನನ್ನ ಏಕಾದಶಿ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತಾನೆ. ಈ ದಿನ ಯಾರು ನಿನ್ನನ್ನ ಸ್ಮರಿಸಿ ವ್ರತ ಮಾಡುತ್ತಾರೋ ಅವರ ಪಾಪಗಳು ನಾಶವಾಗಿ ಅವರಿಗೆ ನನ್ನ ವೈಕುಂಠ ಲಭಿಸಲಿ ಅಂತ ವರ ನೀಡುತ್ತಾನೆ. ಹೀಗಾಗಿ ಪ್ರತಿಯೊಬ್ಬರು ವೈಕುಂಠ ಏಕಾದಶಿಯನ್ನ ತಪ್ಪದೆ ಆಚರಿಸುತ್ತಾರೆ. ಆದ್ರೆ ನೆನಪಿರಲಿ ಸ್ನೇಹಿತರೆ, ಈ ದಿನದಂದು ಅಪ್ಪಿ ತಪ್ಪಿ ನೀವೇನಾದ್ರೂ ಲೈಂಗಿಕ ಸಂಪರ್ಕವನ್ನ ಮಾಡಿದರೆ ನಿಮಗೆ ಈ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ, ಪಾಪಗಳು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಎರಡನೆಯದು ಶಯನಿ ಏಕಾದಶಿ. ಇದು ಆಷಾಢ ಶುಕ್ಲ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ. ಶಯನಿ ಏಕಾದಶಿಯನ್ನ ದೇವಶಯನಿ ಏಕಾದಶಿ, ಆಷಾಢ ಏಕಾದಶಿ ಅಥವಾ ಕರ್ನಾಟಕದಲ್ಲಿ ಇದನ್ನ ಪ್ರಥಮ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ. ಇದು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಏಕಾದಶಿಗಳಲ್ಲಿ ಒಂದಾಗಿದೆ. ನಂಬಿಕೆಯ ಪ್ರಕಾರ ಈ ದಿನದಂದು ಭಗವಾನ್ ವಿಷ್ಣುವು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆ ಎನ್ನುವ ನಂಬಿಕೆ ಇದೆ. ಶಯನಿ ಏಕಾದಶಿಯಿಂದ ಚತುರ್ಮಾಸ ವ್ರತ ಆರಂಭವಾಗುತ್ತದೆ. ಈ 4 ತಿಂಗಳು ಅಂದ್ರೆ ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ ಯಾವುದೇ ಮಂಗಳ ಕಾರ್ಯಗಳನ್ನ ಅಂದ್ರೆ ಮದುವೆ, ಉಪನಯನ ಇತ್ಯಾದಿ ಮಾಡಲಾಗುವುದಿಲ್ಲ. ಮಹಾರಾಷ್ಟ್ರದ ಪಂಢರಪುರದಲ್ಲಿ ವಿಠಲನ ದರ್ಶನಕ್ಕಾಗಿ ಲಕ್ಷಾಂತರ ವಾರಕರಿ ಭಕ್ತರು ಈ ದಿನ ಯಾತ್ರೆಯನ್ನು ಕೂಡ ಮಾಡುತ್ತಾರೆ. ಪ್ರಬೋಧಿನಿ ಏಕಾದಶಿ, ಕಾರ್ತಿಕ ಶುಕ್ಲ ಏಕಾದಶಿ ಅಂತನೂ ಕೂಡ ಇದನ್ನ ಕರೆಯುತ್ತಾರೆ. ಪ್ರಬೋಧಿನಿ ಏಕಾದಶಿಯನ್ನ ಉತ್ಥಾನ ಏಕಾದಶಿ, ದೇವೋತ್ಥಾನ ಏಕಾದಶಿ ಅಥವಾ ಕಾರ್ತಿಕ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ. ಇದು ಶಯನಿ ಏಕಾದಶಿ ಎಂದು ಪ್ರಾರಂಭವಾದ ಚತುರ್ಮಾಸದ ಮುಕ್ತಾಯವನ್ನ ಸೂಚಿಸುವ ಅತ್ಯಂತ ಮಂಗಳಕರ ದಿನವಾಗಿದೆ. ಶಯನಿ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರಿದ್ದ ಭಗವಾನ್ ವಿಷ್ಣುವು 4 ತಿಂಗಳ ನಂತರ ಈ ದಿನ ಎಚ್ಚರಗೊಳ್ಳುತ್ತಾನೆ. ಪ್ರಬೋಧಿನಿ ಎಂದರೆ ಎಚ್ಚರಗೊಳ್ಳುವುದು ಎಂದರ್ಥ. ಈ ದಿನದಂದು ಸ್ಥಗಿತಗೊಂಡಂತಹ ಮದುವೆ, ಮುಂಜಿ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳು ಪುನಃ ಆರಂಭವಾಗುತ್ತವೆ. ಪ್ರಬೋಧಿನಿ ಏಕಾದಶಿಯ ಮರುದಿನ ಅಥವಾ ಇದೇ ದಿನದಂದು ತುಳಸಿಯ ವಿವಾಹ ಆಚರಣೆ ಆರಂಭವಾಗುತ್ತದೆ. ತುಳಸಿ ಗಿಡವನ್ನ ಲಕ್ಷ್ಮಿಯ ರೂಪವೆಂದು ಭಾವಿಸಿ ವಿಷ್ಣುವಿನ ಅವತಾರವಾದ ಶಾಲಿಗ್ರಾಮದೊಂದಿಗೆ ವಿವಾಹವನ್ನ ಮಾಡುತ್ತಾರೆ. ನಿರ್ಜಲ ಏಕಾದಶಿ. ಹಿಂದೂ ಧರ್ಮದಲ್ಲಿ ಬರುವ 24 ಏಕಾದಶಿಗಳಲ್ಲಿ ನಿರ್ಜಲ ಏಕಾದಶಿ ಅತ್ಯಂತ ಕಠಿಣ ಮತ್ತು ಪವಿತ್ರವಾದುದು ಎಂದು ಪರಿಗಣಿಸಲಾಗುತ್ತದೆ. ಇದನ್ನ ಭೀಮ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ. ಅಷ್ಟಕ್ಕೂ ಈ ನಿರ್ಜಲ ಅಂದ್ರೆ ಏನು? ನಿರ್ ಅಂದ್ರೆ ಇಲ್ಲದ, ಜಲ ಅಂದ್ರೆ ನೀರು. ಅಂದ್ರೆ ಈ ದಿನ ಆಹಾರ ಮಾತ್ರವಲ್ಲದೆ ಒಂದು ಹನಿ ನೀರನ್ನ ಕುಡಿಯದೆ ಕಟ್ಟುನಿಟ್ಟಾದ ಉಪವಾಸ ಮಾಡಬೇಕು. ಜ್ಯೇಷ್ಠ ಮಾಸದ ಬೇಸಿಗೆಯ ಬಿಸಿಲಿನಲ್ಲಿ ನೀರು ಕುಡಿಯದೆ ಈ ವ್ರತ ಮಾಡುವುದು ಭಕ್ತರ ಆತ್ಮಸ್ಥೈರ್ಯ ಮತ್ತು ಭಕ್ತಿಯ ಪರೀಕ್ಷೆಯಾಗಿರುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರಲ್ಲಿ ಭೀಮನಿಗೆ ಹಸಿವನ್ನ ತಡೆದುಕೊಳ್ಳುವುದು ಅಸಾಧ್ಯವಾಗಿತ್ತು. ಉಳಿದ 4 ಸಹೋದರರು ಮತ್ತು ದ್ರೌಪದಿ ಎಲ್ಲಾ ಏಕಾದಶಿಗಳನ್ನ ಆಚರಿಸುತ್ತಿದ್ದರು. ತನಗೆ ಎಲ್ಲಾ ಏಕಾದಶಿಗಳು ಉಪವಾಸ ಮಾಡಲು ಸಾಧ್ಯವಿಲ್ಲ ಎಂದು ಭೀಮನು ವೇದವ್ಯಾಸರಲ್ಲಿ ಪರಿಹಾರ ಕೇಳಿದಾಗ ವ್ಯಾಸರು ವರ್ಷದ ಎಲ್ಲಾ ಏಕಾದಶಿಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಜ್ಯೇಷ್ಠ ಮಾಸದ ನಿರ್ಜಲ ಏಕಾದಶಿಯನ್ನು ಮಾತ್ರ ಶ್ರದ್ಧೆಯಿಂದ ಆಚರಿಸುವಂತ ಹೇಳುತ್ತಾರೆ. ಇದರಿಂದ ವರ್ಷದ ಎಲ್ಲಾ ಏಕಾದಶಿಗಳು ಪುಣ್ಯ ಲಭಿಸುತ್ತದೆ ಎಂದು ತಿಳಿಸುತ್ತಾರೆ. ಹೀಗಾಗಿ ಇದಕ್ಕೆ ಭೀಮ ಏಕಾದಶಿ ಎನ್ನುವ ಹೆಸರು ಕೂಡ ಬಂದಿದೆ. ಯೋಗಿನಿ ಏಕಾದಶಿ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಯೋಗಿನಿ ಏಕಾದಶಿ ಅಂತ ಕರೆಯಲಾಗುತ್ತದೆ. ನಿರ್ಜಲ ಏಕಾದಶಿಯ ನಂತರ ಮತ್ತು ಶಯನಿ ಏಕಾದಶಿಯ ಮೊದಲು ಬರುವ ಈ ಏಕಾದಶಿಯು ಸಕಲ ಪಾಪಗಳನ್ನ ಮತ್ತು ದೈಹಿಕ ರೋಗವನ್ನ ನಿವಾರಿಸುವ ಶಕ್ತಿ ಹೊಂದಿದೆ ಎನ್ನುವ ನಂಬಿಕೆ ಇದೆ. ಈ ಏಕಾದಶಿ ವ್ರತವನ್ನ ಆಚರಿಸುವುದರಿಂದ 88,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಶರೀರದ ಮೇಲಿನ ಚರ್ಮ ರೋಗಗಳು ಅಥವಾ ಇತರ ದೀರ್ಘಕಾಲದ ಕಾಯಿಲೆಯಿಂದ ಬಳಲುವವರು ಈ ವ್ರತ ಮಾಡುವುದರಿಂದ ಶೀಘ್ರ ಗುಣಮುಖರಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ಜೀವನದಲ್ಲಿ ಯಾವುದಾದರೂ ಶಾಪಗಳಿಂದ ತೊಂದರೆ ಅನುಭವಿಸುತ್ತಿದ್ದರೆ ಈ ಏಕಾದಶಿ ವ್ರತವು ಅದರಿಂದ ಮುಕ್ತಿಯನ್ನ ಕೊಡುತ್ತದೆ. ಪುತ್ರದ ಏಕಾದಶಿ. ಹಿಂದೂ ಪಂಚಾಂಗದಲ್ಲಿ ವರ್ಷಕ್ಕೆ 2 ಬಾರಿ ಪುತ್ರದ ಏಕಾದಶಿ ಬರುತ್ತದೆ. ಒಂದು ಪುಷ್ಯ ಮಾಸದಲ್ಲಿ ಅಂದ್ರೆ ಡಿಸೆಂಬರ್ ಹಾಗೂ ಜನವರಿ ಸಮಯದಲ್ಲಿ, ಮತ್ತೊಂದು ಶ್ರಾವಣ ಮಾಸದಲ್ಲಿ. ಹೆಸರೇ ಸೂಚಿಸುವಂತೆ ಏಕಾದಶಿಯು ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ ಮತ್ತು ಮಕ್ಕಳ ಏಳಿಗೆಗಾಗಿ ಆಚರಿಸುವ ವ್ರತವಾಗಿದೆ. ಪುರಾಣಗಳ ಪ್ರಕಾರ ಮಕ್ಕಳಿಲ್ಲದ ದಂಪತಿಗಳು ಈ ವ್ರತ ಆಚರಿಸುವುದರಿಂದ ಅವರಿಗೆ ಸುಗುಣವಂತ ಮಕ್ಕಳು ಪ್ರಾಪ್ತಿಯಾಗುತ್ತಾರೆ. ಈಗಾಗಲೇ ಮಕ್ಕಳು ಇರುವವರು ಅವರ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಈ ದಿನ ಏಕಾದಶಿಯನ್ನ ಆಚರಿಸುತ್ತಾರೆ. ಕಾಮಿಕ ಏಕಾದಶಿ. ಚತುರ್ಮಾಸ ಅವಧಿಯಲ್ಲಿ ಬರುವ ಮೊದಲ ಏಕಾದಶಿಯೇ ಕಾಮಿಕ ಏಕಾದಶಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯು ಭಕ್ತರ ಸಕಲ ಕಾಮನೆಯನ್ನ ಅಂದ್ರೆ ಇಚ್ಛೆಗಳನ್ನ ಪೂರೈಸುವ ಶಕ್ತಿಯನ್ನ ಹೊಂದಿದೆ. ಈ ಏಕಾದಶಿ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಮತ್ತು ಬ್ರಹ್ಮ ಹತ್ಯೆಯಿಂದ ಪಾಪ
ಪಾಪಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ವ್ರತವನ್ನ ಆಚರಿಸಿದರೆ ಪಿತೃಗಳಿಗೆ ಉತ್ತಮ ಗತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಶಟಿಲ್ಲ ಏಕಾದಶಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಶಟಿಲ್ಲ ಏಕಾದಶಿ ಎಂದು ಕರೆಯುತ್ತಾರೆ. ಶಟ್ ಎಂದರೆ 6 ಮತ್ತು ತಿಳ್ ಎಂದರೆ ಎಳ್ಳು. ಈ ದಿನ ಎಳ್ಳುಗಳನ್ನ 6 ವಿಧಗಳಲ್ಲಿ ಬಳಸುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಈ ವ್ರತವನ್ನ ಆಚರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಸಮೃದ್ಧಿ ದೊರೆಯುತ್ತದೆ. ಎಳ್ಳನ್ನ ದಾನ ಮಾಡುವುದರಿಂದ ಮತ್ತು ಸೇವಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಪಾಪಗಳು ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಏಕಾದಶಿಯ ದಿನದಂದು ಅಪ್ಪಿತಪ್ಪಿ ಕೆಲವೊಂದು ಕೆಲಸಗಳನ್ನ ಮಾಡಬಾರದು. ಮೊದಲನೆಯದು, ಸಂಗಾತಿಯ ಜೊತೆ ಲೈಂಗಿಕ ಸಂಪರ್ಕವನ್ನ ಯಾವತ್ತೂ ಮಾಡಬಾರದು. ಹೀಗೆ ಮಾಡುವುದರಿಂದ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುವ ಸಂಭವ ಇರುತ್ತದೆ ಎನ್ನುವ ಮಾತುಗಳು ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ದಿನದಂದು ಅಪ್ಪಿತಪ್ಪಿ ನೀವೇನಾದರೂ ಪ್ರಾಣಿಗಳಿಗೆ ಹೊಡೆದರೆ ಅಥವಾ ಮನುಷ್ಯರ ಮೇಲೆ ಆಕ್ರಮಣ ಮಾಡಿದರೆ ಆ ಪ್ರಾಣಿಗಳ ಮತ್ತು ಆ ಮನುಷ್ಯರ ಪಾಪಗಳು ನಿಮಗೆ ಲಭಿಸುತ್ತವೆ ಮತ್ತು ನಿಮ್ಮ ಮೇಲೆ ದೆವ್ವ ಪಿಶಾಚಿಗಳ ನೆರಳು ಬೀಳಲು ಆರಂಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಏಕಾದಶಿಯ ದಿನದಂದು ನೀವೇನಾದರೂ ಸುಳ್ಳನ್ನ ಹೇಳಿದರೆ, ತಂದೆ ತಾಯಿಗಳಿಗೆ ಪೀಡೆಯನ್ನ ಕೊಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರುತ್ತದೆ. ಹೆಚ್ಚಾಗಿ ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಮತ್ತು ಹೃದಯ ಸ್ತಂಭನ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನೋಡಿದಿರಾ ಸ್ನೇಹಿತರೆ, ಏಕಾದಶಿಯ ಮಹತ್ವ ಏನೆಲ್ಲ ನಮಗೆ ಪುಣ್ಯವನ್ನ ಪ್ರಾಪ್ತಿ ಮಾಡುತ್ತದೆ ಮತ್ತು ಮೋಕ್ಷವನ್ನ ಪ್ರಾಪ್ತಿಯಾಗುವ ಹಾಗೆ ಮಾಡುತ್ತದೆ ಅಂತ. ಹೀಗಾಗಿ ಕೇವಲ ದೈವಿಕ ದೃಷ್ಟಿಯಿಂದ ಅಲ್ಲದೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ದೃಷ್ಟಿಯಿಂದ ಅಂದ್ರೆ ಆರೋಗ್ಯದ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ತಿಂಗಳಲ್ಲಿ 1 ಬಾರಿ ಅಥವಾ 2 ಬಾರಿ ತಪ್ಪದೆ ಏಕಾದಶಿ ವ್ರತವನ್ನ ಆಚರಿಸಿ ಮತ್ತು ನಿಮ್ಮ ಜೀವನವನ್ನ ಸುಖಮಯವಾಗಿ ಮಾಡಿಕೊಳ್ಳಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಏಕಾದಶಿಯ ಅನುಭವಗಳು ಇದ್ದರೆ ಮತ್ತು ಏಕಾದಶಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.